ಅಧ್ಯಕ್ಷೆಯ ಭಾಷಣವನ್ನು ಹೇಳಿ ಸಮಸ್ತ ವಿದ್ಯಾರ್ಥಿಗಳಿಗೆ ಸ್ಫೂರ್ತಿಯ ಚಿಗುರನ್ನು ಹಂಚಲು ಬರುತ್ತಿದ್ದಾರೆ ಸನ್ಮಾನ್ಯ ಕೀರ್ತಿ ಗಣೇಶ್. ಕೇಳಿಸ್ತಾ ಇಲ್ಲ? ಎಲ್ಲರಿಗೂ ನಮಸ್ಕಾರ. ಏನೆಲ್ಲ ಮಲ್ಕೊಂಡ್ಬಿಟ್ಟಿದ್ದೀರಾ ಅನಿಸುತ್ತೆ ಭಾಷಣ ಕೇಳಿ. ಎಲ್ಲರಿಗೂ ನಮಸ್ಕಾರ. ಓಕೆ, ನಾನೇನು ಜಾಸ್ತಿ ಮಾತಾಡೋಕ್ಕೆ ಹೋಗಲ್ಲ. ಒಂದೇ ಒಂದು ಚಿಕ್ಕ ಇನ್ಸಿಡೆಂಟ್ ಹೇಳಿ ನಾನು ಭಾಷಣನ ಮುಗಿಸ್ತೀನಿ. ವೇದಿಕೆ ಮೇಲೆ ಇಫ್ತಿಕರ್ ಸರ್ ಅವರಿದ್ದಾರೆ, ರಮೇಶ್ ಶೆಟ್ಟಿರವರಿದ್ದಾರೆ, ಶಶಿ ಸದಾಶಿವರವರಿದ್ದಾರೆ, ಸುಹೇಲ್ ಕಂದಕ್ರವರಿದ್ದಾರೆ, ಮತ್ತು ಜಿಲ್ಲಾಧ್ಯಕ್ಷರಾದಂತಹ ಸುವರ್ಣ ಆಲವರವರಿದ್ದಾರೆ. ಈ ಕಾರ್ಯಕ್ರಮನ ಒಳ್ಳೆಯದಾಗಿ ಆಯೋಜಿಸಿದಂತಹ ಸಾಯಿಲ್ ಮತ್ತು ಯು ಟಿ ಫರೀದ್ರವರಿದ್ದಾರೆ. ನಮ್ಮ ವೈಸ್ ಪ್ರೆಸಿಡೆಂಟ್ ಆಗಿರ್ತಕ್ಕಂಥ ಫಾರೂಕ್ ಬೇಬೆ ಅವರಿದ್ದಾರೆ, ಮತ್ತು ಸಿರಾಜ್ರವರಿದ್ದಾರೆ. ಎಲ್ಲರಿಗೂ ನಾನು ನಮಸ್ಕಾರನ ಹೇಳ್ತಾ, ನನಗೆ ಯಾವುದೇ ಕಾರ್ಯಕ್ರಮಕ್ಕೆ ಹೋಗಬೇಕು ಅಂತಂದ್ರೂ ಭಯ ಆಗಲ್ಲ. ಬಟ್ ಈ ಕಾರ್ಯಕ್ರಮ ಬರಬೇಕು ಅಂತಂದರೆ ನನಗೆ ಭಯ ಆಗುತ್ತೆ. ಯಾಕೆ ಅಂತಂತಂದರೆ ನನ್ನ ಮುಂದೆ ಕೂತಿರೋದೆಲ್ಲ ರ್ಯಾಂಕ್ ಸ್ಟೂಡೆಂಟ್. ನಾನು ಯಾವತ್ತೂ ರ್ಯಾಂಕ್ ಬಂದಿಲ್ಲ. ನಾನು ಟೀಚರ್ಸ್ ಯಾವಾಗ್ಲೂ ಬೈಯೋರು, ನೀನು ಓದಾಗ ಬರೋಲ್ಲ, ನೀನು 10th ಪಾಸ್ ಆಗಲ್ಲ ಅಂತ. ಸರ್, ರಿಯಲಾಗಿ ನಮ್ಮ ಮನೇಲೆಲ್ಲರಿಗೂ ಗೊತ್ತಿತ್ತು ಏನಂತ, ನಾನು ಯಾವುದೇ ಕಾರಣಕ್ಕೂ 10th ಪಾಸ್ ಆಗಲ್ಲ ಅಂತ ಸ್ವಲ್ಪ 100% ಗ್ಯಾರಂಟಿ ಇತ್ತು. ಆದರೆ ನಾನು 10th ಪಾಸ್ ಆಗೋದಕ್ಕೆ ಮ್ಯಾನೇಜ್ ಮಾಡಿದೆ. ಐ ಮ್ಯಾನೇಜ್ ಟು ಪಾಸ್ ಸಮೌ 10th. ಬಟ್ ಅದಾದಮೇಲೆ ಚಾಲೆಂಜ್ ಅವಾಗ ಸ್ಟಾರ್ಟ್ ಆಗುತ್ತೆ. PUC ಇವನು ಯಾವುದೇ ಕಾರಣಕ್ಕೂ ಪಾಸ್ ಆಗೋದಿಲ್ಲ. ಎಲ್ಲ ಟೀಚರ್ಸೂ ಕನ್ಫರ್ಮ್ ಇದ್ದರು ಪಾಸ್ ಆಗಲ್ಲ ಅಂತ. ಬಟ್ ಆದರೆ ಎಲ್ಲರದು ಬೇಜಾರಾಯಿತು. ಯಾಕಂದರೆ ನಾನು PUCನೂ ಪಾಸ್ ಆಗ್ಬಿಟ್ಟೆ. ಆಯಿತು ಹೋಗಲಿ, PUC ಪಾಸ್ ಆದ ಅಂತ ಎಲ್ಲರೂ ಸುಮ್ಮನೆ ಇದ್ದರು. ಡಿಗ್ರಿ ಮಾಡಿದೆ. ಡಿಗ್ರಿ ಮಾಡಾದ್ಮೇಲೆ ನಾನು ಲಾ ಜಾಯ್ನ್ ಆದೆ. ಲಾನು ಪಾಸ್ ಆದೆ, ಓಕೆನಾ, ಫೇಲ್ ಆಗಿಲ್ಲ. ಪಾಸ್ಟ್ ಲಾ ಎಕ್ಸಾಮ್ನ ಕ್ಲಿಯರ್ ಮಾಡಿದೆ. ಸೊ ಯಾಕೆ ನಾನು ಈ ಮಾತು ಹೇಳ್ತಾ ಇದ್ದೀನಿ ಅಂತಂತಂದರೆ, ನನ್ನ ಮುಂದೆ ನೀವೆಲ್ಲ ರ್ಯಾಂಕ್ ಸ್ಟೂಡೆಂಟ್ ಕೊಟ್ಟಿದ್ದೀರಾ. ನಾನು ಯಾವತ್ತೂ ರ್ಯಾಂಕ್ ತಗೊಂಡಿಲ್ಲ, ನನಗೆ ರ್ಯಾಂಕೇ ಬಂದಿಲ್ಲ. ಸೊ ಹಾಗಾಗಿ ನಾನು ನಿಮ್ಮ ಹತ್ರ ನಾನು ಜಾಸ್ತಿ ಯಾವ ಥರ ಓದಬೇಕು, ಏನು ಮಾಡಬೇಕು ಅಂತ ಹೇಳೋಕ್ಕೆ ಹೋಗೋದಿಲ್ಲ. ಆದರೆ ಸಣ್ಣದಾದಂಥ ಒಂದು ಉದಾಹರಣೆನ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛೆಪಡ್ತೀನಿ. ನಾನು ಲಾ ಕಾಲೇಜ್ಗೆ ಹೋದೆ. ಫಸ್ಟ್ ಡೇ ಲಾ ಕಾಲೇಜಲ್ಲಿ ಎಲ್ಲರೂ ಕೂತಿದ್ವಿ. ಆವಾಗ ಯಾರಿಗೂ ಪರಿಚಯ ಇರಲಿಲ್ಲ. ಸೊ ಸಡನ್ನಾಗಿ ಒಬ್ಬರು ಬಂದರು. ಅವರು ಕಾನ್ಸ್ಟಿಟ್ಯೂಷನ್ ಟೀಚರ್ ಬಂದರು ಸಂವಿಧಾನದ ಪಾಠ ಹೇಳ್ಕೊಡೋದಕ್ಕೆ. ನಮಗೂ ಗೊತ್ತಿಲ್ಲ. ಸೊ ಬಂದಿದ್ದ ತಕ್ಷಣ ಒಬ್ಬರು ಲೇಡಿ ಕೂತಿದ್ರು, ಸ್ಟೂಡೆಂಟು. ಸೊ ಅವ್ರು ಬಂದಿದ್ದ ತಕ್ಷಣ ಆ ಹುಡುಗಿನ ಎಬ್ಸಿದ್ರು. ಎಬ್ಸಿ ಏನೂ ಮಾತಾಡಿಲ್ಲ. ಆ ಹುಡುಗಿ ಪಾಪ ಸುಮ್ಮನೆ ಕೂತಿಲ್ಲ, ಏನು ಮಾಡ್ತಾನೂ ಇರಲಿಲ್ಲ, ಮಾತಾಡ್ತಾನೂ ಇರಲಿಲ್ಲ. ಗೆಟ್ ಔಟ್ ಆಫ್ ದ ಕ್ಲಾಸ್ ಅಂದ್ಬಿಟ್ರು. ಆ ಹುಡುಗಿನ ಎಬ್ಸಿದ್ರು ಲೆಕ್ಚರರು. ಗೆಟ್ ಔಟ್ ಆಫ್ ದ ಕ್ಲಾಸ್ ಅಂದರು. ನಾವು ನೋಡ್ತಾನೆ ಇದ್ದೀವಿ, ಏನಕ್ಕೆ ಗೆಟ್ ಔಟ್ ಅಂದರು ಏನೂ ಅರ್ಥ ಆಗಿಲ್ಲ. ನಾವು ಸುಮ್ಮನೆ ಕೂತಿದ್ದೀವಿ, ಯಾಕೆ ಫಸ್ಟ್ ಡೇ ಅಂತ. ಆಮೇಲೆ ಟೀಚರ್ ಒಂದು ಕ್ವಶನ್ ಕೇಳ್ತಾರೆ, ವಾಟ್ ಈಸ್ ಜಸ್ಟಿಸ್ ಅಂತ. ಸೊ ಅನೇಕ ಜನ ಅಲ್ಲಿ ಕೂತಿರೋರು ಹೇಳ್ತಾರೆ, ಅನೇಕ ವಿಚಾರಗಳನ್ನ ಹೇಳ್ತಾರೆ, ಎಲ್ಲಿ ಅನ್ಯಾಯ ಆಗಬಾರ್ದು, ಅದು ಇದು ಏನೇನೋ ಆನ್ಸರ್ ಕೊಡ್ತಾರೆ. ಆದರೆ ನಮ್ಮ ಫ್ರೆಂಡ್ ಒಬ್ಬ ಎದ್ದು ನಿಂತ್ಕೊಂಡು ಹೇಳ್ತಾನೆ, ಯಾವಾಗ ಅನ್ಯಾಯ ಆಗುತ್ತೆ ಯಾವಾಗ ಅದನ್ನ ಪ್ರಶ್ನೆ ಮಾಡ್ತಾರೆ, ದಟ್ ಈಸ್ ಜಸ್ಟಿಸ್ ಅಂತ. ಸೊ ಆವಾಗ ಲೆಕ್ಚರರ್ ಮತ್ತೆ ಒಂದು ಪ್ರಶ್ನೆ ಕೇಳ್ತಾರೆ. ಆ ಹುಡುಗಿ ಸುಮ್ಮನೆ ಕೂತಿದ್ಲು, ಅವಳನ್ನ ಎತ್ತಿ ಆಚೆ ಕಳಿಸಿದ್ವಿ ನಾವು, ನೀವೆಲ್ಲ ಯಾಕೆ ಮಾತಾಡಲಿಲ್ಲ ಅಂತ. ಸೊ ನಾನು ನಿಮಗೆ ಏನು ಹೇಳಕ್ಕೆ ಬಯಸ್ತೇನೆ ಅಂತಂದರೆ, ಯಾವಾಗ ಅನ್ಯಾಯ ಆಗುತ್ತೆ, ಯಾವಾಗ ಇಂಜಸ್ಟಿಸ್ ಆಗುತ್ತೆ, ತಾವೆಲ್ಲರೂ ವಾಯ್ಸ್ ಔಟ್ ಮಾಡಬೇಕು. ಯು ಶುಡ್ ಬಿ ದ ವಾಯ್ಸ್. ಎಲ್ಲಿ ಇಂಜಸ್ಟಿಸ್ ಆಗುತ್ತೆ ಅದನ್ನು ವಾಯ್ಸ್ ಮಾಡಬೇಕು. ಸೊ ಹಾಗಾಗಿ ಸ್ನೇಹಿತರೆ, ಇವತ್ತು ನಾನು ನಿಮಗೆ ಈ ಸಂದರ್ಭನ ನಾನು ಹೇಳೋದಕ್ಕೆ ಇಚ್ಛೆಪಡ್ತೀನಿ. ಮತ್ತು ಇನ್ನೊಂದು ಚಿಕ್ಕ ಒಂದು ಸನ್ನಿವೇಶನ ನಾನು ಹೇಳೋದಕ್ಕೆ ಇಚ್ಛೆಪಡ್ತೀನಿ. ಒಂದು ಊರಲ್ಲಿ ಒಂದು ದೊಡ್ಡ ಬೃಹದಾಕಾರದಂಥ ಒಂದು ಮನೆಗೆ ಬೆಂಕಿ ಹತ್ಕೊಂಡು ಊರೆಲ್ಲ ಸುಟ್ಟೋಗ್ತಾ ಇರುತ್ತೆ. ಆವಾಗ ಊರಿನ ಜನ ಎಲ್ಲ ನಿಂತ್ಕೊಂಡು ನೋಡ್ತಾ ಇರ್ತಾರೆ, ಏನು ಮಾಡೋದಪ್ಪ ಇಷ್ಟು ದೊಡ್ಡ ಬೆಂಕಿ ಹಚ್ಚಿದೆ ಅಂತ. ಒಬ್ಬ ಚಿಕ್ಕ ಒಂದು 6 ವರ್ಷದ ಮಗು ಏನು ಮಾಡ್ತಾ ಇರುತ್ತೆ, ಆ ಕೈನಲ್ಲಿ ನೀರು ತಗೊಬಂದು ಆ ಬೆಂಕಿನ ಆರಿಸೋ ಅಂತ ಒಂದು ಪ್ರಯತ್ನ ಮಾಡ್ತಾ ಇರುತ್ತೆ.
ಆವಾಗ ಊರಿನ ಜನ ಹಿರಿಯನ್ನೆಲ್ಲ ಕೇಳ್ತಾರೆ, ನೀನು ನೋಡಿದ್ರೆ ಇಷ್ಟೆಷ್ಟಿದೆ, ಆ ಬೆಂಕಿ ನೋಡಿದ್ರೆ ಅಷ್ಟಿದೆ, ನೀನು ಆರಿಸೋದಕ್ಕಾಗುತ್ತಾ ಅಂತ. ಆವಾಗ ಆ ಮಗು ಒಂದು ಮಾತು ಹೇಳುತ್ತೆ, ಇತಿಹಾಸ ಪುಟದಲ್ಲಿ ನಾನು ಸುಮ್ಮನೆ ನಿಂತ್ಕೊಂಡು ನೋಡ್ತಾ ಇರಲಿಲ್ಲ, ಬೆಂಕಿನ ಆರಿಸ್ತಾ ಇದ್ದೆ ಅಂತ ಬರುತ್ತೆ, ನೀವೆಲ್ಲ ನಿಂತ್ಕೊಂಡು ನೋಡ್ತಾ ಇದ್ರಿ ಅಂತ ಬರುತ್ತೆ ಅಂತ ಆ ಮಗು ಅವತ್ತು ಆ ಜನರಿಗೆ ಹೇಳುತ್ತೆ. ಆವಾಗ ಅಲ್ಲಿರೋರೆಲ್ಲರೂ ಆ ಬೆಂಕಿನ ಆರಿಸೋಂಥ ಪ್ರಯತ್ನ ಮಾಡ್ತಾರೆ. ಸೊ ಸ್ನೇಹಿತರೆ, ಮಂಗಳೂರಲ್ಲೂ ಸಾಕಷ್ಟು ಬೆಂಕಿ ಹಚ್ಚೋರು ಜಾಸ್ತಿ ಇದ್ದಾರೆ. ಸೊ ಅದನ್ನು ನಾವೆಲ್ಲರೂ ಒಟ್ಟಾಗಿ ಅದನ್ನು ಈ ಕೋಮಗಲಭೆಗಳನ್ನ ನಾವು ಚದುರಿಸೋಂಥ ಒಂದು ಕೆಲಸ ಮಾಡಬೇಕು. ಮತ್ತು ವಿಶೇಷವಾಗಿ ನಾನು ಉಳ್ಳಾಲಕ್ಕೆ ನಾನು ಧನ್ಯವಾದ ತೋರಿಸ್ತೀನಿ. ಓಂ ಶ್ರೀ ಅವರು ನನ್ನ ಭಾಳ ಒಳ್ಳೆಯ ಆತ್ಮೀಯ ಸ್ನೇಹಿತನೂ ಹೌದು, ಮತ್ತು NSUIನ ಪದಾಧಿಕಾರಿನೂ ಹೌದು. ಅವನ್ನ ಕಳ್ಕೊಂಡಿದ್ದಕ್ಕೆ ನಮ್ಮ ಇಡೀ NSUIನ ನಮಗೆ ಒಂದು ನೋವಿದೆ. ಸೊ ಅದನ್ನು ಸಹ ನಾನು ಹೇಳೋದಕ್ಕೆ ಇಚ್ಛೆಪಡ್ತೀನಿ. ವಿಶೇಷವಾಗಿ ನಾನು UT ಖಾದರ್ ಸಾಹೇಬ್ರ ಬಗ್ಗೆ ನಾನು ಒಂದು ವಿಚಾರನ ಹೇಳಕ್ಕೆ ಬರ್ತೀನಿ. ಅವರು ಯಾವುದೇ ಕೆಲಸ ಮಾಡಿದ್ರೂ ಭಾಳ ಅಚ್ಚುಕಟ್ಟಾಗಿ ಮಾಡ್ತಾರೆ. ಅವರು ಸಭಾಧ್ಯಕ್ಷರಾಗಿದ್ದಾರೆ. ಅತಿ ಹೆಚ್ಚು ಸ್ಟೂಡೆಂಟ್ಸ್ ಯಾರಾದರೂ ವಿಧಾನಸೌಧಕ್ಕೆ ಬರ್ತಾಯಿದ್ದಾರೆ ಅಂತಂತಂದರೆ ಅವರು ಕೊಡುಗೆ ಜಾಸ್ತಿ ಇದೆ. ಯಾವತ್ತೇ ಸೆಷನ್ ಆಗಲಿ ಮಂಗಳೂರಲ್ಲಿ ಅನೇಕ ಜನ ಬಸ್ ಮಾಡ್ಕೊಬಂದು ಅನೇಕ ಬೆಂಗಳೂರಿನ ಇಡೀ ರಾಜ್ಯದ ಅನೇಕ ವಿದ್ಯಾರ್ಥಿಗಳಿಗೆ ಪ್ರಾತಿನಿಧ್ಯ ನೀಡ್ತಾರೆ. ಯಾರನ್ನ ಸಂಸದರು ಯಾರು ಶಾಸಕರನ್ನ ಇದ್ದಾರೆ ಅಂದರೆ ಅದು UT ಖಾದರ್ ಸಾಹೇಬರು ಅಂತ ಹೇಳಿದ್ರೆ ತಪ್ಪಲಾಗಲ್ಲ ಅದು. ಸೊ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ನಾಯಕರಾಗಿ ಬಂದಿರತಕ್ಕಂಥ UT ಖಾದರ್ ಸಾಹೇಬರಿಗೆ ನಾನು ವಿಶೇಷವಾಗಿ ಧನ್ಯವಾದ ತಿಳಿಸೋಕ್ಕೆ ಇಚ್ಛೆಪಡ್ತೀನಿ. ಅದೇ ರೀತಿಯಲ್ಲಿ ಒಂದು ಉದಾರ ಮನೋಭಾವದಿಂದ ನಮ್ಮ UT ಇಫ್ತಿಕಾರ್ ಸರ್ ಇದ್ದಾರೆ. ಏನೇ ಬೇಕಾದ್ರೂ ವಿದ್ಯಾರ್ಥಿಗಳಿಗೆ ಗೈಡ್ಲೈನ್ಸ್ ಮಾಡೋದಕ್ಕೆ, ಅವ್ರಿಗೆ ಓದಲಿಕ್ಕೆ, ಹೆಣ್ಮಕ್ಳಿಗೆ ಓದಲಿಕ್ಕೆ ಸಹಾಯ ಮಾಡ್ತೀನಿ ಅಂತ ಓಪನ್ ಸ್ಟೇಜ್ ಮೇಲೆ ಯಾರೂ ಹೇಳೋದಿಲ್ಲ. ಸೊ ಅದನ್ನು ಅವರು ಹೇಳಿ ಅದೇ ರೀತಿಯಲ್ಲಿ ಅವರೆಲ್ಲರೂ ಸಾಕಷ್ಟು ಬಾರಿ ವಿದ್ಯಾರ್ಥಿಗಳಿಗೆ ಸಮಸ್ಯೆ ಆದಾಗ ಅವರು ಸ್ಪಂದನೆ ಮಾಡೋದನ್ನು ನಾನು ನೋಡಿದ್ದೀನಿ. ಅವ್ರಿಗೆ ನಾನು ವಿಶೇಷವಾಗಿ ಅವ್ರಿಗೂ ಸಹ ನಾನು ಧನ್ಯವಾದಗಳನ್ನ ಹೇಳೋದಕ್ಕೆ ಇಚ್ಛೆಪಡ್ತೀನಿ. ಮತ್ತು ಉಳ್ಳಾಲ ಅಸೆಂಬ್ಲಿ ಪ್ರೆಸಿಡೆಂಟ್ ಆದಂಥ ಸಾಹಿಲ್ ಅವ್ರಿಗೂ ಮತ್ತು UT ಫರೀದ್ ಅವ್ರಿಗೂ ನಾನು ಅಭಿನಂದನೆಗಳನ್ನ ಸಲ್ಲಿಸೋಕ್ಕೆ ಇಚ್ಛೆಪಡ್ತೀನಿ. ನನಗೆ ಕರೆದು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಾ ಎಲ್ಲ ಇಲ್ಲಿ ನಡೆದಿಕ್ಕಂಥ ಎಲ್ಲ ಜನರಿಗೂ ನಾನು ಧನ್ಯವಾದ ಸಲ್ಲಿಸೋಕ್ಕೆ ಇಚ್ಛೆಪಡ್ತಾ, ಜೈ ಹಿಂದ್, ಜೈ NSUI.